ಪ್ರತಿಯೊಬ್ಬರೂ ನನ್ನನ್ನು ಸುತ್ತುವರಿಯುತ್ತೀರಿ, ಮುಖ ಮುಖ ನೋಡ್ತೀರಿ, ಮಾತಾಡುವುದಕ್ಕೆ ಆರಂಭ ಮಾಡಿದ್ದೀರಿ. ನೀವು ಮಾತಾಡದೇ ಇರುವವರಲ್ಲ. ಇವತ್ತೇನೋ ಒಂದು ವಿಶೇಷ ನಿಮ್ಮಲ್ಲಿ ಮನೆ ಮಾಡಿದೆ ಎನ್ನುವುದು ಸ್ಪಷ್ಟ. ನಂದದ ನೀನು ಕೇಳ್ಪೊಸತು ಸುದ್ದಿಗಳನ್ನು ನಂದದ ತುಂದು ಸುದ್ದಿಗಳನ್ನು ಕೇಳ್ಪದ ತುಂದು ಸುದ್ದಿಗಳನ್ನು ಗಗಿಸಿದನು ಮನಸ್ಸಿಗೆ ಬಂದರೆ ಗಗಿಸಿದನು ನಂದ ಜಾತ ನಂದ ಜಾತ ನೀನು ಕೇಳ್ಪದ ಸುದ್ದಿಗಳನ್ನು ನಿಮ್ಮಲ್ಲಿ ಎಷ್ಟು ಸಲ ಹೇಳಿದ್ದೇನೆ ವಿಷಯ ಇಲ್ಲದೆ ಸುಮ್ಮನೆ ಹುಚ್ಚರ ಹಾಗೆ ನಗಾಡಬಾರ್ದು ಅಂತ. ಹಾಗಾದ್ರೆ ನಿನಗೆ ಜೋರ ಹುಚ್ಚುಂಟು ಎಂತದ? ಓ ಇವನೇ ಅಲ್ಲಿ ಇವನೇ ನನ್ನ ಪರಿಚಯ ಇಲ್ವ ನಿನಗೆ? ನಿನ್ನ ಈಗೀಗ ಮುಖ ನೋಡುವಾಗ ನನಗೆ ನೆಗಾಡ್ಲಿಕ್ಕೆ ಬರು. ಅದು ನನ್ನ ಮುಖ ನೋಡುವಾಗ ಎಲ್ಲರೂ ನಗಾಡುದೆ. ಆದದ್ದರಿಂದಲೇ ನನಗೆ ಕೃಷ್ಣ ಅಂತ ಹೆಸರಿರಿಸಿದ್ದು, ಕರ್ಷಣೆ ಮಾಡುವ ಅಂತ. ಹೌದಪ್ಪ, ನನ್ನ ನೋಡಿದ್ರೆ ಸಾಕು, ನಗಾಡದೆ ಇದ್ದವನು ನಗಾಡುದೆ. ಕೃಷ್ಣನೆ ಮಾಡುವ ಲೆಕ್ಕದಲ್ಲಿ ನೆಗಾಡಿದ್ದದು. ಕೃಷ್ಣನ್ ಮಾಡುವ ಲೆಕ್ಕ, ಕೃಷ್ಣನ್ ಮಾಡುವ ಲೆಕ್ಕದಲ್ಲಿ ಬೇಡ, ಅದರ ವಿಮರ್ಶೆ ಬೇಡ, ಮುಂದುವರಿಸಿ. ಓ ನಂದ ಜಾತ, ನಿನಗೆ ಅನುಮಾನ ಉಂಟು ಅದರಲ್ಲಿ? ನಂದ ಜಾತ, ನಂದ ಜಾತ. ನಾನು ನಿನಗೆ ತಂದೆ. ಬಾರಿ ಹೆಸರು ಉಂಟಲ್ಲ, ಯಾಕೆ ನಂದ ಜಾತ ಅಂತ ಹೇಳಿದ್ಯಾರು? ನೀನು ನಂದ ಜಾತ, ಮತ್ತೆ ಇವ ನನಗೆ ತಂದೆ ಆಗುದು ಹೇಗ? ಅದೇ ನಮ್ಮಂತ ವಿದ್ವಾಂಸರ ಶಬ್ದವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಶಕ್ತಿ ಇಲ್ಲ ನಿನಗೆ. ಓ ವಿದ್ವದ್ವಂಸರೇ. ವಿದ್ವಾಂಸ ಅಲ್ಲ, ವಿದ್ವಾಂಸ. ಹೇಳು. ನಾನು ನಿನಗೆ ತಂದೆ. ಏನು ಏನು? ಹೊಸತೊಂದು ಸುದ್ದಿ. ಓ, ತಂದೆ ಎನ್ನುವಲ್ಲಿಗೆ ನಿಲ್ಲುವುದಿಲ್ಲ, ಹೊಸತೊಂದು ಸುದ್ದಿ. ಹೌದು, ನೋಡುವ. ಯಾವತ್ತು ಹಳತ್ತೆ ಮಾತಾಡುದು ನೀನು, ಹೊಸ್ತಿ ಏನು ಮಾತಾಡುವುದಿಲ್ಲ ನೀನು. ನೋಡುವ, ಇವತ್ತೊಂದು ತಂದೆ ಈಗ ಅದನ್ನು ಮನಸ್ಸಿಗೆ ಬಂದರೆ ಗ್ರಹಿಸು. ನಾನು ಯೋಚನೆ ಮಾಡ್ಬೇಕಲ್ಲ. ನಾನೀಗ ಹೇಳುವ ವಿಷಯ ಏನು ಎಂತದ್ದು ಅಂತೇಳಿ ನೀನು ಎಲ್ಲಾ ಕೂತಲ್ಲಿಂದಲೇ ತಿಳ್ಕೊಳ್ತೀಯಲ್ವಾ? ಹೌದು. ನೋಡ, ಇದನ್ನು ಒಂದ್ಸಲ ಹೇಳು. ಇದನ್ನು ನಾನು ಹೇಳುವುದಿಲ್ಲ. ಯಾಕೆ ಗೊತ್ತುಂಟಾ? ಯಾಕೆ? ನಾ ಹೇಳಿದ್ರೆ ಮತ್ತೆ ನಿನಗೆ ಕೆಲಸ ಇಲ್ಲಲ್ಲ ಹೇಳಲಿಕ್ಕೆ. ಓ, ನಿನಗೆ ಕೆಲಸ ಇಲ್ಲ. ನೀನು ಹೇಳಿ